ಆಶ್ರಯವಿಲ್ಲದೆ ಬೀದಿ ಬದಿಯಲ್ಲಿ ದಿಕ್ಕಿಲ್ಲದೆ ಸುತ್ತಾಡುವ ನಾಯಿ ಮರಿಗಳಿಗೆ ಮತ್ತು ಬೆಕ್ಕಿನ ಮರಿಗಳಿಗೆ ಆಶ್ರಯ ನೀಡುವ ನಿಟ್ಟಿನಲ್ಲಿ ಉಚಿತ ದೇಸಿ ನಾಯಿ ಮತ್ತು ಬೆಕ್ಕಿನ ಮರಿಗಳನ್ನು ದತ್ತು ಕೊಡುವ ಶಿಬಿರವು ಫೆಬ್ರವರಿ 9ರಂದು ನಡೆಯಲಿದೆ. ಅನಿಮಲ್ ಕೇರ್ ಟ್ರಸ್ಟ್ ಮತ್ತು ಅರ್ಲಿ ಲರ್ನಿಂಗ್ ಸೆಂಟರ್ ಕೊಟ್ಟಾರ ವತಿಯಿಂದ ಸೂರಿಲ್ಲದೆ ದಿಕ್ಕು ಕಳೆದುಕೊಂಡಿರುವ ನಾಯಿ ಮತ್ತು ಬೆಕ್ಕುಗಳಿಗೆ ಸೂರು ನೀಡುವ ನಿಟ್ಟಿನಲ್ಲಿ ಈ ಶಿಬಿರವನ್ನು ಆಯೋಜಿಸಲಾಗಿದೆ. ಫೆಬ್ರವರಿಗೆ ನಮ್ಮ ದೇಸಿ ನಾಯಿ ಪುಚ್ಚದ ಕಿನ್ನಿಲ್ನ ಫ್ರೀ ಅಡಾಪ್ಷನ್ ಕ್ಯಾಂಪ್ ಅರ್ಲಿ ಲರ್ನಿಂಗ್ ಸೆಂಟರ್ ವಿಜಯ್ ಕಾಪಿ ಕಾರ್ಡ್ ಕಂಡೆ 10 ಗಂಟೆ ಬಯ್ಯ 7 ಗಂಟೆ ಮುಟ ನಡಪುಂಡು ಯಾನ್ ಮಾತಿರಿ ಇಡ್ಲ ರಿಕ್ವೆಸ್ಟ್ ಮಲ್ಪೆ ನಮ್ಮ ದೇಸಿ ನಾಯಿ ಪುಚ್ಚಿನ ದತ್ತದ ತೊಂದರೆಯಿಂದ ನಿಕ್ಕುಲ ಐಕವಂತೆ ಪ್ರೀತಿ ತೋಜಾಂಡ ಅವು ರಡ್ಡ ಪಾಲ್ ನೋಕಿ ನಿಕ್ಕುಲ ಈಗ ತೋಜಾಂಡು ಮರ ಪಂದೆ ಎರಂಜಿ 1 ಫೆಬ್ರವರಿಗೆ ELCದ ಅಪ್ಪಿನ ನಮ್ಮ ದೇಸಿ ನಾಯಿ ಪುಚ್ಚೆದ ಫ್ರೀ ಅಡಾಪ್ಷನ್ ಕ್ಯಾಂಪ್ಗೆ ಮಾತಾ ಬರಡೊಂದು ವಿನಂತಿ.